ಮಂಗಳೂರಿನ ಉಳ್ಳಾಲ ವ್ಯಾಪ್ತಿಯಲ್ಲಿ ಕೊರೋನಾ ಅಟ್ಟಹಾಸ ಹಿನ್ನೆಲೆ ಸೋಂಕಿತ ಪ್ರದೇಶದಲ್ಲಿ ರ್ಯಾಂಡಮ್ ಟೆಸ್ಟ್ ನಡೆಸಲು ಸ್ಥಳೀಯ ಜನಪ್ರತಿನಿಧಿಗಳು ಧಾರ್ಮಿಕ ಮುಖಂಡರ ಸಭೆಯಲ್ಲಿ ಶಾಸಕ ಯುಟಿ ಖಾದರ್ ನಿರ್ಧರಿಸಿದ್ದಾರೆ. ವೃದ್ಧೆ ಸೇರಿ 2 ಪೊಲೀಸ್ ಸಹಿತ 5 ಮಂದಿಗೆ ಪಾಸಿಟಿವ್ ಬಂದ ಹಿನ್ನೆಲೆ ಉಳ್ಳಾಲದ ಮೀನುಗಾರರು, ರಿಕ್ಷಾ ಚಾಲಕರು ಮತ್ತು ಬೀದಿ ಬದಿ ವ್ಯಾಪಾರಸ್ಥರ ತಪಾಸಣೆ ಮಾಡಲು ನಿರ್ಧರಿಸಿದ್ದಾರೆ. ಆಜಾದ್ ನಗರ, ಕೋಡಿ, ಬಂಗೇರಲೇನ್ ಪೊಲೀಸ್ ಠಾಣೆ, ಸಹರಾ ಆಸ್ಪತ್ರೆ ವ್ಯಾಪ್ತಿಯಲ್ಲಿ ಸೋಂಕು ಪತ್ತೆ ಹಿನ್ನೆಲೆ ಉಳ್ಳಾಲದ ಹಲವು ಮಸೀದಿಗಳಲ್ಲಿ ಸಾಮೂಹಿಕ ನಮಾಜ್ ಕೂಡ ಸ್ಥಗಿತಗೊಳಿಸಲಾಗಿದೆ. ಜನಪ್ರತಿನಿಧಿಗಳನ್ನು ಮತ್ತು ಆ ಪ್ರದೇಶದ ಧಾರ್ಮಿಕ ಮುಖಂಡರುಗಳನ್ನು ಇವತ್ತು ಕರೆದು ನಾವು ದೀರ್ಘವಾಗಿ ಇದಕ್ಕೆ ಚರ್ಚೆ ಮಾಡಿದ್ದೇವೆ. ಇವತ್ತು ಆ ಪ್ರದೇಶದ ಸಂಘ ಸಂಸ್ಥೆ ಧಾರ್ಮಿಕ ಜನಪ್ರತಿನಿಧಿಗಳು ಸೇರಿಕೊಂಡು ಪ್ರತಿಯೊಂದು ಮನೆಯಲ್ಲಿ ಕೂಡ ಜನಜಾಗೃತಿ ಮೂಡಿಸುವಂಥದ್ದು. ಎರಡನೇದು, ಆರೋಗ್ಯ ಇಲಾಖೆಯಿಂದ ಸಂಪೂರ್ಣವಾಗಿ ಇವತ್ತು ಆ ಒಂದು ವೈರಸ್ ಫ್ರೀ ಇವತ್ತು ಸ್ವಚ್ಛತೆಗೊಳಿಸುವಂಥದ್ದು ಮತ್ತು ಈ ನಮ್ಮ ಉಳ್ಳಾಲ ಈ ಪ್ರದೇಶದ ಮೀನುಗಾರರು, ರಿಕ್ಷಾ ಚಾಲಕರು ಮತ್ತು ರಸ್ತೆ ಬದಿ ವ್ಯಾಪಾರ ಮಾಡುವವರನ್ನು ಕಂಪಲ್ಸರಿ ಎಂದು ನಾವು ಟೆಸ್ಟ್ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ. ಅದಲ್ಲದೆ ಎಲ್ಲಿ ಸೋಂಕಿತವಾದ ಪ್ರದೇಶ ಇದೆ ಆ ಪ್ರದೇಶದ ರ್ಯಾಂಡಮ್ ಚೆಕಪ್ ಕೂಡ ಇವತ್ತು ತೀರ್ಮಾನ ಮಾಡ್ತೇವೆ. ತದನಂತರ ಒಂದು ಜನಜಾಗೃತಿ ಶಿಬಿರ ಕಾರ್ಯಕ್ರಮ ಕೂಡ ಎಲ್ಲ ಪ್ರದೇಶದಲ್ಲಿ ಹಮ್ಮಿಕೊಳ್ಳುವ ಜೊತೆಯಲ್ಲಿ ಇಡೀ ನಮ್ಮ ಈ ನಗರ ವ್ಯಾಪ್ತಿಯ ಸಂಪೂರ್ಣವಾದ ಒಂದು ಆರೋಗ್ಯವಂತ ನಗರಸಭೆಯ ಉದ್ದೇಶದಿಂದ ಸೋಮವಾರ ಬೆಳಿಗ್ಗೆ ಎಲ್ಲ ಉಳ್ಳಾಲ ದರ್ಗಾ ಸಮಿತಿ ಅಧ್ಯಕ್ಷರು, ನಮ್ಮ ಸೈಂಟ್ ಸ್ವಾಮಿ ಚರ್ಚಿನ ಧರ್ಮಗುರುಗಳು, ಮೊಗೇರ್ಪಟ್ಟಣ ದೇವಸ್ಥಾನದ ಮುಖ್ಯಸ್ಥರು, ಅದೇ ರೀತಿ ನಮ್ಮ ಭಗವತಿ ಕ್ಷೇತ್ರದ ಮುಖ್ಯಸ್ಥರು, ಹುಲಿಯ ಕ್ಷೇತ್ರದ ಮುಖ್ಯಸ್ಥರು, ಬಂಡಿಕೋಟೆಯ ಮುಖ್ಯಸ್ಥರು, ವಿವಿಧ ಮಸೀದಿ ಮತ್ತು ಚರ್ಚ್ಗಳು, ಈ ಧಾರ್ಮಿಕ ಕೇಂದ್ರದ ಮುಖ್ಯಸ್ಥರು ಮತ್ತು ಕೆಲವೊಂದು ಪ್ರಮುಖ ಸಂಘ ಸಂಸ್ಥೆಗಳ ಅವರನ್ನು ಸಭೆ ಕರೆದು ದೀರ್ಘವಾಗಿ ಚರ್ಚೆ ಮಾಡಿ ಸರ್ಕಾರದ ಕಾರ್ಯಕ್ರಮ ಜೊತೆಯಲ್ಲಿ ಜನಸಾಮಾನ್ಯರು ಕೂಡ ಭಾಗವಹಿಸುವಂಥ ವಿಷಯಕ್ರಮ ಇವತ್ತು